ಸರ್ಕಾರದ ಆದೇಶದಂತೆ 2021ರ ಹೊಸ ವರ್ಷದ ಮೊದಲ ದಿನವೇ ರಾಜ್ಯದಾದ್ಯಂತ ಶಾಲೆಗಳು ಪುನರಾರಂಭಗೊಂಡಿವೆ. ಅಂತೆಯೇ ಮಂಗಳೂರಿನ ಶಕ್ತಿ ವಿದ್ಯಾಸಂಸ್ಥೆಯು ವಿದ್ಯಾಗಮ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಲು ವಿಶೇಷ ಸಿದ್ಧತೆಗಳೊಂದಿಗೆ ತಯಾರಾಗಿತ್ತು. ಶಾಲಾ ಆವರಣವನ್ನು ಗುರುಕುಲ ಮಾದರಿಯಲ್ಲಿ ಸಿದ್ಧಗೊಳಿಸಲಾಗಿತ್ತು. ಸಂಸ್ಥೆಯ ಆಡಳಿತಾಧಿಕಾರಿಯಾದ ಡಾಕ್ಟರ್ ಕೆಸಿ ನಾಯ್ಕ ದೀಪ ಬೆಳಗಿಸಿದರು. ನಂತರ ಸರಸ್ವತಿ ವಂದನೆ, ಓಂಕಾರ ಮಂತ್ರ, ಶ್ಲೋಕ ಹಾಗೂ ವಂದೇ ಮಾತರಂ ಹಾಡಿನ ಮೂಲಕ ಸಾಮಾಜಿಕ ಅಂತರದೊಂದಿಗೆ ಶಾಲಾ ಸಭೆಯನ್ನ ಏರ್ಪಡಿಸಲಾಯಿತು. ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯ್ಕ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಣ ಅಂದರೆ ಕೇವಲ ಜ್ಞಾನಾರ್ಜನೆಯಲ್ಲ, ವಿದ್ಯಾರ್ಥಿಗಳಿಗೆ ತಮ್ಮ ಬದುಕಿನಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಮಾನಸಿಕ ಹಾಗೂ ದೈಹಿಕ ಸಿದ್ಧತೆಯನ್ನ ಮಾಡೋದು. ಹೊಸ ವರ್ಷವು ಎಲ್ಲರಿಗೂ ಉತ್ತಮ ಆರೋಗ್ಯ, ಯಶಸ್ಸು, ಗುರಿ ಸಾಧನೆಯ ಮನೋಭಾವನೆ ಹಾಗೂ ಹೊಸತನವನ್ನ ಮೂಡಿಸಲಿ ಅಂತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಶುಭಾಶಯ ಕೋರಿದ್ರು. ಹಿಂದಿನ ವರ್ಷಕ್ಕೆ ಯಾವುದನ್ನು ಇದನ್ನು ನಾವೊಂದು ಕಂಪ್ಯಾರಿಸನ್ ಮಾಡಿ ಸಾಧ್ಯ ಇಲ್ಲ. ಯಾಕೆಂದರೆ 2020 ನಿಮಗೆಲ್ಲ ತಿಳಿದಾಗೆ ಇಡೀ ರಾಜ್ಯಕ್ಕೆಲ್ಲ, ದೇಶಕ್ಕೆಲ್ಲ, ಪ್ರಪಂಚಕ್ಕೆ ಒಂದು ಅವಘಡವನ್ನು ತಂದುಕೊಟ್ಟ ಒಂದು ಬರೇ ಕಷ್ಟದ ದಿನಗಳ ಹಿಂದಿನ ವರ್ಷ. ಅದನ್ನೆಲ್ಲ ಹೋಗಲಾಡಿಸಿ ಮರೆತು ಮುಂದಿನ ವರ್ಷಕ್ಕೆ ನಾವು 2021ಕ್ಕೆ ಈಗ ಕಾಲಿಟ್ಟಿದ್ದೇವೆ. ನಮ್ಮ ಪ್ರಾರ್ಥನೆ ಅಷ್ಟೇ, ನೀವು ಪ್ರಾರ್ಥನೆ ಮಾಡಿದಷ್ಟೇ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ನೆಮ್ಮದಿ ಎಲ್ಲವೂ ದೇವರು ಕರುಣಿಸಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಮಾಜಮುಖಿಯಾಗಿ ಬೆಳಿಬೇಕು ಅಂತ ನಮ್ಮೆಲ್ಲರ ಪ್ರಾರ್ಥನೆ. ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲಿಯಾದ ವಿದ್ಯಾ ಕಾಮತ್ ಮಾತನಾಡಿ, ಸುಮಾರು 10 ತಿಂಗಳುಗಳಿಂದ ಮೌನವಾಗಿದ್ದ ಶಾಲೆಯಲ್ಲಿ ಇಂದು ಸಂಭ್ರಮ ಮನೆ ಮಾಡಿದೆ. ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಚಿಸಲ್ಪಟ್ಟ ನಿಯಮಾವಳಿಗಳನ್ನು ಪಾಲಿಸಬೇಕೆಂದು, ಯಾವುದೇ ಅನಾರೋಗ್ಯದ ಸೂಚನೆಗಳು ಕಂಡುಬಂದಲ್ಲಿ ಶಿಕ್ಷಕರ ಗಮನಕ್ಕೆ ತರಬೇಕು ಅಂತ ತಿಳಿಸಿದರು. Much away from the global pandemic that we have experienced. Let it be very truthful to my young friends over here who are facing their board exams. Today, the CBSE board has announced examination for grade 10 and 12 probably in the month of May. That means our state board will announce it somewhere later in June or July. So, dear students, you have ample time for your preparation, so there is no need to panic, no need to stress. Leave behind all the anxiety and set your foot towards a right manner of preparation, especially the ones preparing for the second PU examinations I mentioned here. And to my young friends on the right here, there is nothing that you have to get stressed off. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಯು ಆರೋಗ್ಯ ಮತ್ತು ಭವಿಷ್ಯದ ದೃಷ್ಟಿಯಿಂದ ಸುರಕ್ಷಿತ ಅನ್ನೋದನ್ನ ಮನದಟ್ಟು ಮಾಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಧಾನ ಸಲಹೆಗಾರರಾದ ರಮೇಶ್ ಕೆ, ಶಾಲಾ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಸುಧೀರ್ ಎಂಕೆ, ಶಕ್ತಿ ಪೂರ್ವ ಶಾಲೆಯ ಸಹ ಸಂಯೋಜಕಿ ನೀಮಾ ಸಕ್ಸೇನಾ ಹಾಗೂ ಸಂಸ್ಥೆಯ ಎಲ್ಲಾ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಶಾಲಾ ಪುನರಾರಂಭದ ಸಂಭ್ರಮಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.